ಇದರಲ್ಲಿ ಈ ಪ್ರಸಾದತ್ ಅವರ ಆರೋಪದ ಪ್ರಕಾರ ಪೊಲೀಸರಿಗೆ ಹಫ್ತಾ ಹೋಗ್ತಾ ಇದೆ, ಅದಕ್ಕೋಸ್ಕರ ಅವರು ಮಾತಾಡ್ತಾ ಇಲ್ಲ, ಈ ವಿಚಾರದಲ್ಲಿ ಸುಮ್ಮನಾಗಿದ್ದಾರೆ, ಎಲ್ಲ ವಿಚಾರಗಳು ಗೊತ್ತಿದ್ದು ಕೂಡ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾರೆ. ಆದ್ರೆ ಇನ್ನೊಂದು ಕಡೆ ಇನ್ನೊಂದು ಆರೋಪ ಯಾವ ತರ ಇದೆ ಅಂತ ಹೇಳಿದ್ರೆ, ಪ್ರಸಾದತ್ ಅವರ ಆ ಒಂದು ಸಂಘಟನೆಗೂ ಕೂಡ ಹಫ್ತಾಗಳು ಹೋಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಹಫ್ತಾ ಹೋಗದಂತ ಕಾರಣಕ್ಕೋಸ್ಕರ ಅವರಿಂದ ಈ ದಾಳಿ ನಡೆದಿದೆ ಅನ್ನುವಂಥದ್ದು ಯಾವ ತರ ಹೇಳ್ಬೋದು? ನೋಡಿ, ಈ ಹಫ್ತದ ಬಗ್ಗೆ ಹೇಳುವಾಗ ಸಾಮಾಜಿಕವಾಗಿ ನಾನ್ ಕೆಲಸ ಮಾಡುವಾಗ ನನ್ಗೆ ಸಹ ಅನುಭವ ಬಂದಿದೆ. ನಾವು ಒಂದು ಕಡೆ ನಡೆಯುವ ಅಕ್ರಮದ ಬಗ್ಗೆ ಹೇಳುವಾಗ ಜನಗಳ ಮಾತಿದೆ, ಎಂತ ಇವನಿಗೆ ಮಾಮೂಲಿ ಬರ್ಬೇಕು, ಇವನಿಗೆ ಸಿಕ್ಬೇಕಂತ. ಅದು ಬಿಟ್ಟು ಇನ್ನೊಂದು ಕಡೆದಕ್ಕೆ ಹೋದಾಗ ಅಲ್ಲಿ ಮಾಮೂಲಿ ಸಿಕ್ಕಿತ್ತು, ಇಲ್ಲಿ ಸಿಕ್ಕಿತ್ತಂತ. ಇಲ್ಲಿ ಏನಾಗಿದೆ, ಸಾಮಾಜಿಕವಾಗಿ ನೀವು ಒಳ್ಳೆ ಚಿಂತನೆ ಮಾಡಿದ್ರು ಅದನ್ನು ಕೇಳ್ಕೊಳ್ಬೇಕು, ಒಳ್ಳೆ ಚಿಂತನೆ ಮಾಡದಿದ್ರು ಕೇಳ್ಕೊಳ್ಬೇಕು ಅಂತ ಪರಿಸ್ಥಿತಿಗೆ ಬಂದಿದೆ. ನಾವು ಯಾರ್ದು ಕೂಡ ಒಬ್ಬರ ಬಗ್ಗೆ ಸರಿಯಾಗಿ ನಮ್ಗೆ ಇನ್ಫಾರ್ಮೇಶನ್ ಇಲ್ಲದೆ ಹೇಳಲಿಕ್ಕಾಗಲ್ಲ ಆ ರೀತಿ ಅಂತ. ಯಾಕಂತೇಳಿ ನಮ್ಮ ಅನುಭವದ ಪ್ರಕಾರ ಹೇಳುದು, ನಮ್ಗೆ ಹೇಳ್ತಾರೆ ಎಂತ ಹೇಳಿದ್ರೆ ಮಾಮೂಲಿ ಸಿಗ್ತದೆ, ಮಾಮೂಲಿ ಬರ್ತದೆ, ತಂದು ಯಾರು ಕೊಡ್ತಾರೆ ಅಂತ ಇಲ್ಲಿ ತನಕ ಗೊತ್ತಿಲ್ಲ, ನಾವು ಅಟ್ಟಿ ಎಲ್ಲಿಟ್ಟಿದ್ದೇವೆ ದೇವರಿಗೆ ಗೊತ್ತು, ಅದು ಬಿಡಿ, ಅಂತ ವಿಷಯಗಳು ನಡೀತದೆ. ಮತ್ತೆ ಸಾಮಾಜಿಕವಾಗಿ ಕೆಲಸ ಮಾಡುವವರು ಕೆಲವರು ಆ ರೀತಿ ಮಾಡಿದ್ರಿಂದ ನಮಗೂ ಆ ರೀತಿ ಹೆಸರು ಬರ್ತದೆ. ಅಂದ್ರೆ ಈ ಸಮಾಜದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಕೆಲವರು ಅದಕ್ಕೋಸ್ಕರ ಬದುಕುವವರು ಕೂಡ ಇದ್ದಾರೆ, ಅದರಿಂದ ನಿಯತ್ತಾಗಿ ಬದುಕುವವರಿಗೆ ಕೂಡ ಇಲ್ಲಿ ಪೆಟ್ಟು ಬೀಳ್ತದೆ. ಮತ್ತೆ ಪೊಲೀಸ್ ಇಲಾಖೆಗೆ ಸಹ ಡೈರೆಕ್ಟ್ ಆಗಿ ಪೊಲೀಸರು ಸಂಪೂರ್ಣ ಇನ್ವಾಲ್ವ್ ಅಂತ ಹೇಳಲ್ಲ. ಒಳ್ಳೆ ಪೊಲೀಸ್ ಅಧಿಕಾರಿಗಳು ಮಂಗಳೂರಲ್ಲಿ 80% ಇದ್ದಾರೆ, ಒಳ್ಳೊಳ್ಳೆ. ಆ 20% ನವರಿಂದ ಆಗ್ತಿರುವುದು ಇದು ಸಮಸ್ಯೆ. ಕಂಟ್ರೋಲ್ ಮಾಡುವಂತ ವ್ಯಕ್ತಿಗಳು ಸರಿ ಇಲ್ಲದಿದ್ರೆ, ಒಳ್ಳೆ ಒಳ್ಳೆ ಆಫೀಸರ್ಗಳು ಸರಿ ಇಲ್ಲದ್ರೆ ಕೆಳಗಿದವರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಮತ್ತೊಂದು ಹೇಳುದು, ಮೇಲಿಂದ ಹೋಮ್ ಮಿನಿಸ್ಟರ್ ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಇಂಥದಕ್ಕೆ ಸಪೋರ್ಟ್ ಮಾಡಿದ್ರೆ ಇವರೇನು ಮಾಡ್ಲಿಕ್ಕೆ ಆಗ್ತದೆ? ನಾಳೆ ಇವರು ಉದ್ಯೋಗ ಬಿಟ್ಟು ಹೋಗ್ಬೇಕಾಗ್ತದೆ. ಇಲ್ಲಿ ನಾನು ಹೇಳ್ಬೇಕಂತ ಹೇಳಿದ್ರೆ, ಒಬ್ಬ ರಾಜಕಾರಣಿ 100% ಇದ್ರೆ ಇಲ್ಲಿದ್ದಾನೆ. ನಾನು ಹೇಳ್ತೇನೆ, ನನ್ನ ಮಾಹಿತಿ ಪ್ರಕಾರ, ಪೊಲೀಸರಿಗೆ ಗೊತ್ತಿಲ್ವಾ, ಒಬ್ಬ ರಾಜಕಾರಣಿ ಇದ್ದಾನೆ, ಡಿಪಾರ್ಟ್ಮೆಂಟ್ ನವರು ಕೆಲವರು ಇನ್ವಾಲ್ವ್ ಇದ್ದಾರೆ, ವಸೂಲಿ ಮಾಡುವವರು ಕೂಡ ಇದ್ದಾರೆ, ಕೆಲವರು ಇದಕ್ಕೆ ವಸೂಲಿ ಮಾಡಿ ಕೊಡುವವರು ಕೂಡ. ಮತ್ತೊಂದು ತಿಳ್ಕೊಳ್ಳಿ, ಇಲ್ಲಿ ಏನಂದ್ರೆ ಯೂನಿಸೆಕ್ಸ್ ಸಲೂನ್ ಕೂದಲ್ ತೆಗೆಯುವುದಿಲ್ಲ ಮಾರ್ರೆ, ಸೆಲೂನ್ ಹೆಸರು ಯಾಕೆ ಯೂಸ್ ಮಾಡ್ತಾರೆ? ನಾನು ಕೇಳುದು, ಮಂಗಳೂರಿನಲ್ಲಿ ಇಷ್ಟು ಸೆಲೂನ್ ಒಂದು ಯೂನಿಯನ್ ಇದೆ, ಅವರಿಗೆ ಇದ್ರ ಬಗ್ಗೆ ಹೋರಾಟ ಮಾಡ್ಬೇಕಲ್ಲ. ನಿಮ್ಮ ಹೆಸರು ಹಾಳಾಗ್ತಾ ಇದೆ. ನಾಳೆ ನೀವು ಯೂನಿಸೆಕ್ಸ್ ಹುಡುಗಿಯರು ಹೇರ್ ಕಟಿಂಗ್ ಅಂತ ಹೇಳಿ ಇರ್ತಾರೆ, ಕೂದಲ್ ಕಟ್ ಮಾಡ್ಲಿಕ್ಕೆ ಅಂತ ಇರ್ತಾರೆ, ಅವರಲ್ಲಿ ಕೆಲಸ ಮಾಡುವ ಹುಡುಗಿಯರನ್ನು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡುವ ಪರಿಸ್ಥಿತಿ ಬರ್ತದೆ, ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಮತ್ತೊಂದು, ಮಂಗಳೂರಿನಲ್ಲಿರುವಂತಹ ಎಲ್ಲ ಆಯುರ್ವೇದ ಡಾಕ್ಟರ್ನವರು ಎಚ್ಚೆತ್ಕೊಳ್ಬೇಕು. ನಿಮ್ಮ ಮಸಾಜ್ ಆಯುರ್ವೇದದ ಒಳ್ಳೆಯ ಮಸಾಜ್ಗಳ ಬಗ್ಗೆ ಕೂಡ ಕೆಟ್ಟ ದೃಷ್ಟಿ ಬರುವಾಗೆ ಆಗ್ತದೆ. ಯಾಕಂತ ಒಂದಿಬ್ರು ಕೇಳಿದಿದೆ ನಮ್ಮಲ್ಲಿ, ಆ ಮಸಾಜ್ ಪಾರ್ಲರ್ ಆ ರೀತಿ ನಡೀತದೆ ಅಂತ. ಪಾಪ ಅಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವವರಿಗೂ ಕೆಟ್ಟ ಹೆಸರು ಬರ್ತದೆ. ಸೊ ಆಯುರ್ವೇದ ಮಸಾಜ್ ಪಾರ್ಲರ್ನವರು ಕೂಡ, ಆಯುರ್ವೇದ ಚಿಕಿತ್ಸಾಲಯವರು ಕೂಡ ಡಾಕ್ಟರ್ನವರು ಸ್ವಲ್ಪ ಎದ್ದೇಳ್ಬೇಕು. ಮತ್ತೊಂದು ವಿಷಯ, ಈ ಎಲ್ಲ ಇದಕ್ಕೆ ಒಬ್ಬ ಆಯುರ್ವೇದ ಕಲ್ತಂತ ಒಬ್ಬ ಡಾಕ್ಟರೇ ಸೈನ್ ಆಗ್ತಾ ಇದ್ದಾನೆ. ಒಂದು ವಿಷಯ ಬಂದಿದೆ, ಇದು ಎಷ್ಟರ ಮಟ್ಟಿಗೆ ಅಂತ ಹೇಳಿ ಪೊಲೀಸ್ ಇಲಾಖೆ ಇದನ್ನು ಎನ್ಕ್ವೈರಿ ಮಾಡಬೇಕು. ಎಲ್ಲ ಲೈಸೆನ್ಸ್ ಕೊಡ್ಲಿಕ್ಕೆ ಒಬ್ಬನಂತೆ, ಒಬ್ರು ಇಲ್ಲಿಗಲ್ ಅದ್ರ ಬಗ್ಗೆ ತಿಳುವಳಿಕೆ ಇದ್ದವರು ಹೇಳಿದ್ರು, ಒಬ್ಬ ಆಯುರ್ವೇದ ಡಾಕ್ಟರ್ ಅಂತೆ ಇದಕ್ಕೆ ಸೈನ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಂತೆ, ಮಸಾಜ್ ಇದಕ್ಕೆ ಲೈಸೆನ್ಸ್ಗೆ. ಈಗ ಫಸ್ಟ್ ಒಂದು ಡೀಟೇಲ್ ತೆಗಿಬೇಕು, ಎಲ್ಲಾ ಲೈಸೆನ್ಸ್ ಕೊಟ್ಟಂತ ಇಂಥ ಮಸಾಜ್ ಪಾರ್ಲರ್ಗೆ ಯಾರು ಸೈನ್ ಹಾಕಿದ್ದಾರೆ, ಯಾರ ಇನ್ವಾಲ್ವ್ಮೆಂಟ್ ಇದೆ, ಯಾವ ಡಾಕ್ಟರ್ ಇನ್ವಾಲ್ವ್ಮೆಂಟ್ ಇದೆ, ಯಾರು ಕೊಟ್ಟಿದ್ದಾರೆ, ಲೈಸೆನ್ಸ್ ಹೇಗೆ ಪಾಸ್ ಆಯ್ತು, ಲೈಸೆನ್ಸ್ ಯಾಕೆ ಕೊಡ್ತಾರೆ, ನಮ್ಗೆ ನೆಸೆಸಿಟಿ ಇದೆಯಾ ಅಂತ ಕೇಳುದು. ನಮಗೆ ಮಂಗಳೂರಿನಲ್ಲಿ ಇಂಥ ಇದಿರುವಾಗ ಇಂಥದಕ್ಕೆ ಬೇರೆ ಕಡೆಗಳಲ್ಲಿ ಕೊಡುವಂತ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇರುವುದು ರಾಜಕಾರಣಿಗಳಿಗೆ. ಇವತ್ತು ರಾಜಕಾರಣಿಗಳಿಗೆ ಉಕ್ಕಿ ಉಕ್ಕಿ ಕೋಪ ಯಾಕೆ ಬರ್ತಿದೆ ಗೊತ್ತಾ? ಅವರ ವಹಿವಾಟಿಗೆ ಪೆಟ್ಟು ಬೀಳ್ತದಂತ ಕೋಪ ಬರೋದು, ಮತ್ತೆ ಯಾವುದಕ್ಕೆ ಸಲ್ಲ. 100%. ಓಕೆ. ಇದ್ರ ಜೊತೆಗೆ ತಾವು ಕೂಡ ಅನೇಕ ಈ ಮಸಾಜ್ ಪಾರ್ಲರ್ಗೆ ಅಥವಾ ಇಂಥ ಅನೈತಿಕ ಚಟುವಟಿಕೆ ಬಗ್ಗೆ ರಹಸ್ಯ ಕಾರ್ಯಾಚರಣೆಗೂ ಕೂಡ ಮುಂದಾಗಿದ್ರಿ. ತಮ್ಮ ಪ್ರಕಾರ ಮಂಗಳೂರಲ್ಲಿ ತಾವು ಗಮನಿಸಿರೋ ಪ್ರಕಾರ ಅಥವಾ ತಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ಎಷ್ಟು ಅನೈತಿಕ ಚಟುವಟಿಕೆಗಳ ಹೊಂದಿರುವಂತಹ ಮಸಾಜ್ ಪಾರ್ಲರ್ಗಳಿವೆ? ನಾನು ಫಸ್ಟ್ ನನಗೆ ಇದು ಬಂದಾಗ ಒಂದು ಇಬ್ಬರನ್ನು ನಾವೇ ಕಳಿಸಿದ್ದೆವು. ಇಬ್ಬರನ್ನು ಕಳಿಸಿದಾಗ ಆದಂತ ಘಟನೆ 100% ಇದೆ. ಮಸಾಜ್ಗೆ ಹೋದಾಗ 1.5 ಗಂಟೆ ನಾರ್ಮಲ್ ಮಸಾಜ್, 1.5 ಗಂಟೆ ಆದ ನಂತರ ಸರ್ವಿಸ್ ಬೇಕಂತ ಕೇಳಿಕೊಂಡು ಬರ್ತಾರೆ. 2,000 ರೂಪಾಯಿ ಸರ್ವಿಸ್, 3,000 ಸರ್ವಿಸ್. ಮೊದಲ ಎಂಟ್ರಿ ಫೀಸ್ 1,500 ಅಂತ ತಗೊಳ್ತಾರೆ. ಅದು ಮಸಾಜ್. ಮಸಾಜ್ ಮತ್ತೆ ಬೇರೆ ಹುಡುಗಿಯರು ಬರುದು ಮಸಾಜ್ ಮಾಡ್ಲಿಕ್ಕೆ. ಅದ್ರ ಬಗ್ಗೆ ನಾಲೆಜ್ ಇದ್ದಂತ ಹುಡುಗಿಯರಿದ್ದಾರೆ, ಕರೆಕ್ಟ್ ಆಗಿ ಮಸಾಜ್ ಆಗ್ತದೆ. ಆಮೇಲೆ ನಡೆಯುವಂತದ್ದು ಬೇರೆ. ನೀವು ಮಿನಿ ಹೋಗಿ ಎಕ್ಸ್ಪೀರಿಯನ್ಸ್ ಆಗಿ ಅವರಿಗೆ ಗೊತ್ತಿದ್ರೆ ನಿಮಗೆ ಫಸ್ಟ್ ಗೆ ಇದೆ ಡೈರೆಕ್ಟ್, ಇಲ್ಲದಿದ್ರೆ ಇದು ಫಸ್ಟ್ ಬರುವವರೆಗೆ ಇದು ಬಂದು ಅಲ್ಲಿ ಹೇಳ್ತಾರಲ್ಲ, ಕಬ್ಬಿಣವನ್ನು ಕಾಯಿಸಿ ಬಿಸಿ ಮಾಡಿ ಅದ ನಂತರ ಬೇಕಾದಾಗೆ ಬೆಂಡ್ ಮಾಡಬಹುದಂತ. ಇಲ್ಲಿ ಪೂಜಿ ಬಿಸಿ ಮಾಡಿ ರೆಡಿ ಮಾಡಿರ್ತಾರೆ, ಅಷ್ಟೊತ್ತಿಗೆ ಬರ್ತಾರೆ ಸರ್ವಿಸ್ ಬೇಕಂತ, ಆಗ ಕಬ್ಬಿನ ಬೆಂಡ್ ಆಗ್ತದೆ. ವಿಷಯ ಇಷ್ಟೇ.
ಇದು ನಡೀತದೆ ಇಷ್ಟೇ. ಹಾಗೆ ಪೊಲೀಸ್ನವರಿಗೆ ಗೊತ್ತಿಲ್ವಾ? ನಾನು ಹೇಳ್ತಾ ಇದ್ದೇನೆ, ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದ್ದೇನೆ. ನಾನು ದೇವರ ಮುಂದೆ ಬಂದು ನಿಂತು ಹೇಳ್ತೇನೆ ನಡೀತಾ ಇದೆ ಅಂತ. ಇಲ್ಲ ಅಂತ ಹೇಳಿ ನೋಡುವ, ನಿಲ್ಲಿ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸಹ ಗೊತ್ತು 100% ಅನೈತಿಕ ಇಲ್ಲಿ ನಡೀತಾ ಇದೆ ಅಂತ ಗೊತ್ತು, ನಿಲ್ಲಿಸ್ಲಿಕ್ಕಾಗಲ್ಲ. ಅಂದ್ರೆ ಮಂಗಳೂರಿನ ಪ್ರಮುಖ ನಗರಗಳ ಪ್ರಮುಖ ಸಿಟಿಗಳಲ್ಲಿ ಆಗ್ತಾ ಇದೆ, ಪ್ರಮುಖ ಸಿಟಿಗಳಲ್ಲಿ ಆಗ್ತಿದೆ. ಮಂಗಳೂರಿನ ಪ್ರಮುಖ ವ್ಯಕ್ತಿಗಳು, ಪ್ರಮುಖ ಆಗಿರುವಂತಹ ಕೆಲವು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಂದಲೇ ಆಗ್ತಿದೆ. ಇಲ್ಲರೂ ಸಾಧ್ಯವೇ ಇಲ್ಲಲ್ಲ, ಸಾಧ್ಯವಿಲ್ಲ ನಡಿಲಿಕ್ಕೆ. ಯಾಕೆ ಕೊಡುದು? ಈಗ ಒಂದು ಸರ್ವೆ ಮಾಡುವ, ಆಯುರ್ವೇದಿಕ್ ಮಸಾಜ್ ಪಾರ್ಲರ್ಗಳಿಗೆ ಹೋಗಿ ಎಷ್ಟು ಜನ ಬರ್ತಾರೆ, ಇದಕ್ಕೆ ಎಷ್ಟು ಜನ ಬರ್ತಾರೆ ಸರ್ವೆ ಮಾಡುವ. ಹುಡುಕಿಕೊಂಡು ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಕೇರಳದಿಂದ ಬರ್ತಾರೆ, ಹೇಗೆ ಬರುದಪ್ಪ? ಹುಡುಕಿಕೊಂಡು ಕೇರಳದ ಮೂಲೆಯಿಂದ ಬರ್ತಾರೆ. ಯಾಕೆ ಬರ್ತಾರೆ? ಊರಿನವರು ಹೋಗುದಿಲ್ಲ, ಹೊರಗಿನವರು ಹೆಚ್ಚು ಬರ್ತಾರೆ. ಬಟ್ ಇಲ್ಲಿ ಯೂಸ್ ಮಾಡುವಂತಹ ಹುಡುಗಿಯರು ಊರಿನವರಾದ್ರೆ ಹೇಳುದು, ಬಂದವರಲ್ಲಿ ಭಾಷೆ ಗೊತ್ತಾಗಿ ಮತ್ತೊಂದು ಸೆಟ್ಟಿಂಗ್ ಉಂಟು. ಎಂತ ಅಂತ ಹೇಳಿದ್ರೆ, ಊರಿನವರು ಬಂದ್ರೆ ಬೇರೆ ಕಡೆಯ ಹುಡುಗಿಯರ ಅರೇಂಜ್ಮೆಂಟ್, ಬೇರೆ ಪ್ಲೇಸ್ ನವರು ಬಂದ್ರೆ ಊರಿದ ಅಡ್ಜಸ್ಟ್ಮೆಂಟ್, ಅದು ಸೆಟ್ಟಿಂಗ್ ಕೂಡ ಇದೆ. ಬಟ್ ಪ್ರಸಾದ್ ದತ್ ಅವರ ಆರೋಪ ಇತ್ತು, 16 ರಿಂದ 18 ವರ್ಷದ ಸ್ಥಳೀಯವಾಗಿರುವಂತಹ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡ ವೇಶ್ಯಾವಾಟಿಕೆ ತಳ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಏನಾದ್ರೂ ತಮ್ಮ ಗಮನಕ್ಕೆ ಬಂದಿದೆಯಾ? ನೋಡಿ, ವಿದ್ಯಾರ್ಥಿಗಳ ವಿಷಯದಲ್ಲಿ ಅಂತ ಹೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಬಟ್ ಏನಾಗ್ತದೆ ಅಂತ ಹೇಳ್ತೇನೆ, ವಿದ್ಯಾರ್ಥಿಗಳು ಹೇಗೆ ಬಲಿ ಆಗ್ತಾರೆ ಅಂತ ಹೇಳಿದ್ರೆ, ಈಗ ಯಾರಾದ್ರೂ ಒಬ್ರು ಅದ್ರಲ್ಲಿ ಇರ್ತಾರೆ, ಅವ್ರು ಕೆಲವರನ್ನು ನಿಂತ ಗಾಲಾಗ್ತಾ ಇರ್ತಾರೆ, ಯಾವ ಹುಡುಗಿಯರು ಇರ್ತಾರಂತ, ಅವರನ್ನು ಬಲೆಗಾಕ್ತಾರೆ. ಬಲೆಗಾಕಿ ಹೇಳ್ತಾರೆ, ಎಂತಸಿಲ್ಲ ನಿಂಗೆ ಇಷ್ಟಿಷ್ಟು ಹೀಗೆ ಮಾಡ್ಲಿಕ್ಕೆ, ಎಂತ ಪ್ರಾಬ್ಲಮ್ ಆಗುದಿಲ್ಲ ನಿನಗೆ. ಒಂದಿದ್ರಲ್ಲಿ 3,000 ರೂಪಾಯಿ ಇದಾದ್ರೆ ನಿಂಗೆ 1,000 ಕೊಡ್ತೇವೆ, ಅದು ನಿಂಗೆ 2, 1 ಅವರಿಗೆ. ಇವರಿಗೆ ಹುಡುಗಿ ಸಿಕ್ಕಿದಾಗೆ ಸಾಯ್ತು, ಅವಳಿಗೆ 2,000 ಹಣ ಬಂದಾಗೆ ಸಾಯ್ತು. ಇದು ದಾರಿ ತಪ್ಪಿದಾಗ ನಾಳೆ ಮತ್ತೊಬ್ರು ಹುಡುಗಿ ಬರ್ತಾರೆ, ಇನ್ನೊಬ್ರು ಬರ್ತಾರೆ. ಹಾಳಾಗುದು ಯಾರು? ನಮ್ಮ ಊರಿನ ಹುಡುಗಿಯರು, ಕಾಲೇಜ್ ಹುಡುಗಿಯರ ಅಥವಾ ಬೇರೆ 18 ಆಗ್ಲಿ 20 ಆಗ್ಲಿ 25 ಆಗ್ಲಿ ಹುಡುಗಿ ಅಲ್ವಾ? ಖಂಡಿತ ಅಲ್ಪಾವಧಿಯಲ್ಲಿ ಹೆಚ್ಚಿನ ಹಣದ ಆಮಿಷವನ್ನು ನಿಮ್ಗೆ ಇಲ್ಲದಿದ್ರೆ ಒಂದು ದಿವಸಕ್ಕೆ 800 1,000 ದುಡಿಯುವವರಿಗೆ ಒಂದು ಗಂಟೆಯಲ್ಲಿ 2,000 ಎಲ್ಲ ಆದ್ರೆ, ದಿವಸಕ್ಕಂತದೊಂದು 4-5 ಆದ್ರೆ ನಾಳೆ ಏನಾಗ್ತದೆ? ನಾಳೆ ದುಡಿಲಿಕ್ಕೆ ಮನಸ್ಸು ಬರ್ತದಾ? ಕೇಳುದು, ನಾಳೆ ದುಡಿಲಿಕ್ಕೆ ಮನಸ್ಸು ಬರಲ್ಲ. ಈ ಅನೈತಿಕ ಚಟುವಟಿಕೆ ಮಾಡುವವರಿಗೆ ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಇದ್ರಲ್ಲಿ ಹಣ ಗಳಿಸಿ ರಾಶಿ ಹಾಕಿದಾಗ ಕಷ್ಟಪಟ್ಟು ದುಡಿಲಿಕ್ಕೆ ಮನಸ್ಸು ಬರುದಿಲ್ಲ. ಯಾಕಂದ್ರೆ ಎಷ್ಟೋ ಘಟನೆಗಳನ್ನು ನೋಡಿದ್ದೇವೆ ನಾವು. ಸೊ ಹೇಳುದಿಷ್ಟೇ, ಎಲ್ಲಿ ನಡೆದಿದೆ, ಎಲ್ಲಿ ನಡೀತಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಹಲವಾರು ಕಡೆಗಳಲ್ಲಿ ನಡೀತಾ 100% ಇದೆ. ಇದನ್ನು ಹಿಡಿಬೇಕಾದದೆ ಅವರು, ಪೊಲೀಸ್ನವರು. ಅವರು ಹಿಡಿಯದೆ ನಾನು ಹೋದ್ರೆ ನಾಳೆ ನಂದು ಸಹ ನೈತಿಕ ಪೊಲೀಸ್ಗಿರಿ. ನಾನು ಹೋಗಿ ಈಗ ಹೇಳಿದ್ರೆ ನೈತಿಕ ಪೊಲೀಸ್ಗಿರಿ. ನಾವು ಎನ್ಕ್ವೈರಿಗೆ ಹೋದ್ರೆ, ನಾನು ಲಾಸ್ಟ್ ಟೈಮ್ ಒಂದು ಕಡೆ ಹೋಗಿದ್ದೆ, ಹೇಳ್ತೇನೆ, ಪಂಪಲ್ ಕಡೆಗೆ ಒಂದು ಹೋಗಿದ್ದೆ. ಪಂಪಲ್ ಕಡೆಗೆ ಹೋಗಿ ನಾನು ಜಸ್ಟ್ ಕೇಳಲಿಕ್ಕೆ ಹೋದೆ. ಎಂತ ಅಂತ ಹೇಳಿದ್ರೆ, ಈಗ ಆಗ ಹೇಳಿದ್ಲು ಒಬ್ಳು ಕುತ್ಕೊಂಡವಳು, ಹೇಳಿದ್ಲು, ಆ ಮಸಾಜ್ ಅದಿದೆ, ಮಸಾಜ್ ಇದಿದೆ, ಈ ಮಸಾಜ್ ಇದೆ, ಥೈಲ್ಯಾಂಡ್ ಮಸಾಜ್ ಇದೆ, ಅದಿದೆ ಅಂತೆಲ್ಲ ಹೇಳಿದ್ಲು. ಹೇಳುವಷ್ಟಿಗೆ ಒಂದು ಸಿಗ್ನಲ್ ಕೊಟ್ಲು. ನನ್ನಲ್ಲಿ ಕೇಳಿದ್ಲು ಎಂತ ಅಂತ. ಅಲ್ಲ, ನನ್ಗೆ ಹೆಡ್ ಮಸಾಜ್ ಒಂದು ಬೇಕಿತ್ತು ಹೇಳಿದೆ. ಅದಕ್ಕೆ ಹೇಳಿದ್ಲು, ಇಲ್ಲ ಇವತ್ತು ಹುಡುಗರು ಯಾರು ಸಹ ಇಲ್ಲ, ಮತ್ತೆ ಹುಡುಗಿಯರು ಇಬ್ರು ಇರುದು, ಅವರದ್ದು ಕೈದು ಪ್ರೆಷರ್ ನಿಮ್ಗೆ ಸಾಕಾಗುದಿಲ್ಲ ಅಂತ ಹೇಳಿದ್ರು. ಅಂದ್ರೆ ನಮ್ಮ ತಲೆಗೆ ಅವಳದ್ದು ಕೈದು ಪ್ರೆಷರ್ ಸಾಕಾಗುದಿಲ್ಲ ಅಂತೆ. ಬೇರೆ ಹುಡುಗರು ಅದಕ್ಕಿಂತ ಮುಂಚೆ 3 ಹೋಗಿದ್ದಾರೆ, ಅವರಿಗೆ ಅವಳದ್ದು ಪ್ರೆಷರ್ ನಡೀತದೆ, ನಮ್ಗೆ ನಡೆಯುವುದಿಲ್ಲ. ವಿಷಯ ಏನಂತ ಹೇಳಿದ್ರೆ, ನೈತಿಕವಾಗಿದ್ರೆ ಹಾಗೆ ಹೇಳ್ತಿದ್ರಾ? ಮತ್ತೆ ನಿಮ್ಗೆ ಏನಂತ ಹೇಳಿದ್ರೆ, ಅದಕ್ಕೆ ಬೇಕಾದ ಅರೇಂಜ್ಮೆಂಟ್ಗಳು ಒಳಗೆ ರೂಮ್ ನ ಒಳಗೆ ನಡೆಯುವುದಲ್ಲ. ನೀವು ರೂಮ್ ನ ಒಳಗೆ ನಡೆದಾಗ, ಇದೇ ಒಂದು ಎಕ್ಸಾಂಪಲ್, ಮೊದಲು ಸಿಟಿ ಸೆಂಟರ್ ಹತ್ರ ಒಮ್ಮೆ ಆಗಿತ್ತು. ಸಿಟಿ ಸೆಂಟರ್ ಹತ್ರ ಇದೊಂದು ನಿಮ್ಗೆ ನೈಜವಾಗಿ ನಡೆದ ಘಟನೆ. ಸಿಟಿ ಸೆಂಟರ್ ನ ಮೇಲೆ ಫ್ಲೋರ್, ಸಿಟಿ ಸೆಂಟರ್ ನ ಈಚೆ ಬಿಲ್ಡಿಂಗ್ ಅಲ್ಲಿ ನಾನೊಂದು ಕ್ಲಾಸ್ ತೆಗಿಲಿಕ್ಕೆ ಹೋಗ್ತೇನೆ. ಕ್ಲಾಸ್ ತೆಗಿಲಿಕ್ಕೆ ಹೋಗ್ತಿದ್ದಾಗ ಮೊದಲು ಒಂದು 5-6 ವರ್ಷದ ಮೊದಲು ಕ್ಲಾಸ್ ತೆಗಿಲಿಕ್ಕೆ ಹೋಗುವಾಗ ನಂಗೆ ನನ್ನ ಫ್ರೆಂಡ್ಸ್ ನವರು ಕೆಲವರು ಸಿಕ್ಕಿ, ಇದ ನಡೆ ಬೋಪುನು ಯಾವ್ದು ವಿಷಯ, ನಾನು ಇವರು ಯಾಕೆ ಕೇಳ್ತಿದ್ದಾರೆ, 1-2-3 ಕೇಳಿದಾಗ ಅನುಮಾನ ಆಯ್ತು. ನಾನು ಕ್ಲಾಸ್ ತೆಗೆಯುವ ಮೇಲೆ ಬಿಲ್ಡಿಂಗ್ ಅಲ್ಲಿ ಮಸಾಜ್ ಪಾರ್ಲರ್ ಇತ್ತು. ನೋಡುವಾಗ ಮೇಲೆ ಮಸಾಜ್ ಪಾರ್ಲರ್, ಅಲ್ಲಿ ವಿಷಯ ಈ ರೀತಿ ನಡೀತದೆ ಅಂತ. ಸೊ ನಮ್ಮಲ್ಲೇ ಒಬ್ರು ಬಿಲ್ಡಿಂಗ್ ಅಲ್ಲಿ ಇದ್ದವರನ್ನೊಬ್ಬರನ್ನು ಕಳಿಸಿದೆ. ನೋಡುವಾಗ ಅನೈತಿಕ ಅಂತ ಗೊತ್ತಾಯ್ತು. ಡೈರೆಕ್ಟ್ ಪೊಲೀಸ್ ಇಲಾಖೆಗೆ ತಿಳಿಸಿದೆ. ಆವತ್ತೇ ರೈಡ್ ಮಾಡಿ ಕೊಂಡೋದ್ರು. ಪಾಪ ಬೇಜಾರಾದ ಅಂತಂದ್ರೆ, ಕೆಲವರು ಪಾಪ ಏಜ್ ಆದವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ, ಅವರನ್ನು ಸಹ ಚಡ್ಡಿಯಲ್ಲೇ ಇಟ್ಕೊಂಡೋದ್ರು. ಅದೇ ಬಿಲ್ಡಿಂಗ್ ಅಲ್ಲಿ ಆದ ಘಟನೆ, ರೈಡ್ ಆಗಿ ಇಟ್ಕೊಂಡೋದ್ರು ಅವತ್ತು. ಒಂದು ವಿಷಯ ಎಂತ ಅಂತ ಹೇಳುದಂತ ಹೇಳಿದ್ರೆ, ಕೆಲವರನ್ನು ಒಳಗೆ ಹೋದ್ಮೇಲೆ ಅವರಿಗೆ ಆಯಿಲ್ ಹಾಕಿ ಪೂಜಿ ಅವರ ಮನಸ್ಥಿತಿಯನ್ನು ಬದಲಾಯಿಸ್ತಾರಲ್ಲಿ. ಮನುಷ್ಯನಿಗೆ ಕೆಲವರಿಗೆ ಮನಸ್ಥಿತಿಯಲ್ಲಿ ಬದಲಾಗ್ತದೆ. ಕಂಟ್ರೋಲ್ ಎಲ್ರಿಗೂ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ಶ್ರೀರಾಮಚಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಿಷಯ ಆಗುದಷ್ಟೇ, ಒಳಗೆ ಹೋಗಿ ಎಣ್ಣೆ ಹಾಕಿ ಪೂಜಿ ಅದೇ ಕಬ್ಬಿಣವನ್ನು ಬಿಸಿ ಮಾಡಿ ನಂತರ ಸರ್ವಿಸ್ ಆಗ್ತಾ ಇರೋದು ವಿಷಯ ಇದೆ ಮಸಾಜ್ ಪಾರ್ಲರ್. ಅದೇ 2017ರಲ್ಲಿ ಕವಿತಾ ಸನಿಲ್ ಅವರು ಮೇಯರ್ ಆಗಿದ್ದಂತ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿದ್ರು. ಅದಾದ ಬಳಿಕ ಅನೇಕ ಮೇಯರ್ಗಳು ಬಂದ್ರು. ಈ ವಿಚಾರದಲ್ಲಿ ದಾಳಿಗಳು ಅಥವಾ ಅದರ ಕುರಿತಾದಂತ ಒಂದು ಸರ್ವೆಗಳನ್ನು ನಡೆಸುವಂತದ್ದು ಯಾವುದು ಕೂಡ ಆಗ್ತಾ ಇಲ್ಲ. ಅದರ ಅರ್ಥ ಪಾಲಿಕೆಯು ಕೂಡ ಇದಕ್ಕೆ ಬೆಂಬಲವಾಗಿದೆ ಅಂತ ಅನಿಸ್ತಾ ಇದೆಯಾ?
ಅಲ್ಲ, ಕವಿತಾ ಸನಿಲ್ ಅವರು ರೈಡ್ ಮಾಡಿದ್ರು, ಆದ್ರೆ ಅವರಿಗೆ ಅದು ರಿಟರ್ನ್ ನೋಡಿದಿತ್ತು ಕೇಸ್. ಯಾಕಂತ ಹೇಳಿದ್ರೆ ನಿಮ್ಗೆ ಎಂತ ಗೊತ್ತಾ, ಈಗ ಹೋದಾಗ ನಮ್ಗೆ ಎಂತ ಸಹ ಪ್ರೂಫ್ ಸಿಗದಿದ್ರೆ ಹೋಯ್ತಲ್ಲ, ಪ್ರೂಫ್ ಹೇಗೆ ಸಿಗ್ತದೆ? ಪ್ರೂಫ್ ಸಿಗ್ಬೇಕಂತ ಹೇಳಿ ಅವರು ಹಾಗೆ ಮಾಡುವಾಗ್ಲೇ ಹೋಗ್ಬೇಕು. ಮಾಡುವಾಗ ಅಷ್ಟು ಭದ್ರತೆ ಇರ್ತದೆ ನಿಮ್ಗೆ. ಆ ಮಸಾಜ್ ಪಾರ್ಲರ್ಗಳಲ್ಲಿ ಕೆಳಗೊಬ್ಬ ಇರ್ತಾನೆ, ಬಿಲ್ಡಿಂಗ್ ನ ಮಿಡ್ಲಲ್ಲಿ ಒಬ್ಬ ಇರ್ತಾನೆ, ಮೇಲೊಬ್ಬ ಇರ್ತಾನೆ. ಅವರನ್ನು ತಪ್ಪಿಸಿ ಬರುವಾಗ ಪ್ಯಾಂಟ್ ಚಡ್ಡಿ ಎಲ್ಲ ಹಾಕಿ ರೆಡಿ ಇರ್ತಾರೆ, ಮತ್ತೆ ನಾರ್ಮಲಿಗೆ ಬಿದ್ದುಕೊಳ್ತಾರೆ. ಏನು ಮಾಡ್ಲಿಕ್ಕೆ ಆಗ್ತದೆ? ವಿಷಯ ಆಗುದಷ್ಟೇ. ಅಂದ್ರೆ ಈಗ ಪ್ರೂಫ್ ಬೇಕು, ಅದು ಸಿಗುದಿಲ್ಲ. ಇದಕ್ಕೆ ನಾನು ಹೇಳ್ತಾ ಇರೋದು ಇಷ್ಟೇ, ಪೊಲೀಸ್ನವರು ಮನಸ್ಸು ಮಾಡಿದ್ರೆ 5 ನಿಮಿಷದ ಕೆಲಸ. ಪೊಲೀಸ್ ಇಲಾಖೆಯಲ್ಲಿ ಕೆಲವೊಮ್ಮೆ ಗೊತ್ತಾಗುದಿಲ್ಲ, ಮಿಡ್ಲಲ್ಲಿ ನಮ್ಮ ಜನಗಳ ನಡುವೆ ಪೊಲೀಸ್ನವರು ಇರ್ತಾರೆ, ಬಂದು ಏನನ್ನ ಎಂತ ವಿಷಯ ಅಂತ ಹೇಳಿ ಜಗಳ ಆಗುವಾಗೆಲ್ಲ ಕೇಳಿ ದಾಖಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಗ್ತದೆ. ನಿಮ್ಮ ಗಲಾಟೆ ಆದ ಜಾಗದಿಂದಲೇ ಮಾಹಿತಿ ಕೊಡುವವರು ಇರ್ತಾರೆ. ಮಸಾಜ್ ಪಾರ್ಲರ್ಗೆ ಹೋಗ್ಲಿಕ್ಕೆ ಆಗಲ್ವಾ? ಹೋಗ್ಲಿ, ಡಿಪಾರ್ಟ್ಮೆಂಟ್ ಹಣ ಕೊಟ್ಟು ಚಂದವಾಗಿ ಮಸಾಜ್ ಮಾಡಿ ಮತ್ತೆ ಸರ್ವಿಸ್ ಬರುವಾಗ ಇಡೀಲಿ ಅಲ್ಲ. ಓಕೆ. ಸೊ ನಿನ್ನೆ ಘಟನೆಯೂ ಅಷ್ಟೇ, 2 ಗಂಟೆಗೆ ದಾಳಿ ನಡೆಯುತ್ತೆ, 4 ಗಂಟೆಗೆ ಪ್ರಸಾದ್ ದತ್ ಅವರ ಸೇರಿ 14 ಜನರನ್ನು ಕೂಡ ಬೇಟೆಯಾಡಿ ಅವರನ್ನು ಬಂಧನ ಮಾಡೋದಕ್ಕಾಗುತ್ತೆ. ಬಟ್ ಇಷ್ಟು ವರ್ಷಗಳಿಂದ ಅನೈತಿಕ ಚಟುವಟಿಕೆ ಕರಾವಳಿಯಲ್ಲಿ ನಡೀತಾ ಇದೆ ಅಂತ ಹೇಳಿ ಯಾರು ಗಂಟಲು ಹರ್ಕೊಂಡ್ರು ಕೂಡ ಪೊಲೀಸ್ ಇಲಾಖೆ ಈ ಕುರಿತಾಗಿ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಅಂಡ್ ಕೊನೆಯದಾಗಿ ಹೇಳೋದಾದ್ರೆ ಸರ್, ಪ್ರಮುಖವಾಗಿ ಈ ವಿಚಾರದಲ್ಲಿ ಸಾರ್ವಜನಿಕರ ಆರೋಪದ ತರ ಹಫ್ತಾ ವಸೂಲಿಯಿಂದ ಇದು ಅನೈತಿಕ ಚಟುವಟಿಕೆಗಳು ಈಗ ನೈತಿಕವಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಇಲಾಖೆಯ ಬೆಂಬಲದಿಂದ. 100% ಅನೈತಿಕವಾಗಿ ನಡೀತಾ ಇದೆ. ಹಫ್ತಾ ವಸೂಲಿ 100% ಇದೆ. ಇಬ್ಬರಲ್ಲಿ ಒಬ್ರಿಗೆ, ರಾಜಕಾರಣಿಗೆ ಇಲ್ಲದಿದ್ರೆ ಪೊಲೀಸ್ನವರಿಗೆ, ಇಬ್ಬರಲ್ಲಿ ಒಬ್ರಿಗೆ 100% ಹಫ್ತಾ ಹೋಗ್ತಿದೆ. ಯಾರಿಗೆ ಅಂತ ನಮ್ಗೆ ಗೊತ್ತಿಲ್ಲ. 100% ಇದು ನಡೀತಾ ಇದೆ ಅಂತ ಹೇಳಿದ್ರೆ ಇಬ್ಬರಲ್ಲಿ ಒಬ್ರು ಹಣ ತಿಂತಾ ಇದ್ದಾರೆ. ಇದು ನಡೀತಾ ಇದೆ. ಮತ್ತೊಂದು ನೋಡಿ, ಯುಟಿಕಾದರ್ ಇದ್ದಾರೆ, ಅವರ ಕ್ಷೇತ್ರದಲ್ಲಿ ಒಂದೇ ಒಂದು ಮಸಾಜ್ ಪಾರ್ಲರ್ ಇಲ್ಲ. ಯುಟಿಕಾದರ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಮಸಾಜ್ ಪಾರ್ಲರ್ ಇಲ್ಲ. ಬೇರೆ MLA ಕ್ಷೇತ್ರದಲ್ಲಿ ಯಾಕೆ ಮಸಾಜ್ ಪಾರ್ಲರ್ ಇದೆ? ಕಾದರ್ ಅವರು ಹೇಳ್ತಾರೆ ನನ್ನ ಕ್ಷೇತ್ರದಲ್ಲಿ ಇಲ್ಲ ಅಂತ. ಹಾಗಾದ್ರೆ ಉಳಿದ ಕ್ಷೇತ್ರದ ಕಂಟ್ರೋಲ್ ಯಾಕೆ ಉಳಿದ MLA ಗಳಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಅಂದ್ರೆ ಅವರ ಕ್ಷೇತ್ರದಲ್ಲಿ ಇದೆ. ನಮ್ಮ ಪಾಪ ನಮ್ಮ MLA ಗಳಿಗೂ ಕೂಡ ಕೆಲವರಿಗೆ ಅವಶ್ಯಕತೆ ಇದೆ ಅಂತ ಅನಿಸ್ತದೆ. ಸುಸ್ತಾಗಿರ್ತದಲ್ಲ, ಹೋಗಿ ಮಲಗಿ ಸ್ವಲ್ಪ ಎಣ್ಣೆ ಹಾಕಿ ಪಾಲಿಶ್ ಹಾಕ್ಲಿಕ್ಕೆ. ಸರ್ವಿಸಿನವರಿಗೆ ಗೊತ್ತಿದೆ ಗೊತ್ತಿಲ್ಲ. ಹಾಗಾದ್ರೆ ಮಂಗಳೂರು ದಕ್ಷಿಣದಲ್ಲಿ ಹೆಚ್ಚಾಗಿದೆ, ಮಂಗಳೂರು ಉತ್ತರದಲ್ಲೂ ಕೂಡ ಇದೆ ಅನ್ನುವಂತ ಆರೋಪ. ಹೌದು, ಖಂಡಿತ. ಯಾಕಂತ ಹೇಳಿದ್ರೆ ಅಲ್ಲಿ ನಿಲ್ಲಿಸಿದ್ಮೇಲೆ ಇಲ್ಲೇ MLA ಗಳು ಎಚ್ಚರ ತಗೊಳ್ಬೇಕು. ನೋಡಿ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಕಾಂಗ್ರೆಸ್, MLA ಗಳು ಬಿಜೆಪಿ. ಉಸ್ತುವಾರಿ ಸಚಿವರ ಮಿಸ್ಟೇಕ್ ಇಂದ ಆಗ್ತಿದ್ರೆ MLA ಗಳು ಮಾತಾಡ್ಬೇಕು. MLA ಗಳ ಮಿಸ್ಟೇಕ್ ಇಂದ ಆಗ್ತಿದ್ರೆ ಉಸ್ತುವಾರಿ ಸಚಿವರು ರೈಡ್ ಮಾಡಬೇಕು. ಕಾಂಗ್ರೆಸ್ ಸರ್ಕಾರದ ಪರಮೇಶ್ವರ್ ಅವರು ಹೇಳಿದ್ದಾರೆ ಅನೈತಿಕಕ್ಕೆ ನಾವು ಚಾನ್ಸ್ ಕೊಡಲಿಲ್ಲ ಅಂತ. ಅನೈತಿಕ ಮಸಾಜ್ ಪಾರ್ಲರ್ ಗಳು ನಡೀತಾ ಇದೆ. ಇವರು ರೈಡ್ ಮಾಡಿದ್ದು ಅನೈತಿಕ ಆಗಿದ್ರೆ ಅನೈತಿಕವಾಗಿ ನಡೆಯುವಂತ ಮಸಾಜ್ ಪಾರ್ಲರ್ ಬಗ್ಗೆ ಪರಮೇಶ್ವರ್ ಅವರೇ ರೈಡ್ ಮಾಡಿಸಿ ನಿಲ್ಲಿಸಿ, ಅದನ್ನು ಫಸ್ಟ್ ನಿಲ್ಲಿಸಿ. ಆಗ ಜನಗಳು ಹೋಗಿ ನಿಲ್ಲಿಸುವುದು ನಿಲ್ತದೆ. ಊರಿನ ಹಿತಕ್ಕಾಗಿ ಹೇಳುದಿಷ್ಟೇ, ನಾಳೆ ನಿಮ್ಮ ಊರಿನ ಮಹಿಳೆಯರು ಎಲ್ಲೆಲ್ಲಿ ನಡೀತದೆ ಅಂತ ನೋಡಿ, ನಾಳೆ ಮಹಿಳೆಯರ ಇಡಿಸಿಟ್ಕೊಂಡು ರೈಡ್ ಮಾಡ್ಬೇಕು, ಪಟ್ಟ ಕೊಡ್ಬೇಕು. ಆಗ ನೋಡುವ ಯಾವ ರೈಡ್, ಇದು ಯಾವ್ದಾದ್ರು ಒಂದು ಸಂಘಟನೆ ಹೋದ ಕೂಡಲೇ ಅನೈತಿಕ ಆಗ್ತದೆ. ನಮ್ಮಂತವರು ಅನೈತಿಕ. ಮನೆಯಲ್ಲಿ ಕೆಲಸ ಮಾಡುವಂತ ಹೆಂಗಸರು ಇಡಿಸಿಲ್ ಇಟ್ಕೊಂಡು 2 ಚಪ್ಪಲ್ ಇಟ್ಕೊಂಡು 2 ಹೋಗಿ ಒದಿಬೇಕು, ಆಗ ನಿಲ್ತದೆ ಇದು. ಥ್ಯಾಂಕ್ ಯು ದೀಪ ಸರ್, ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಎಸ್ಪೆಷಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘಟನೆಗಳು ದಾಳಿಯನ್ನು ನಡೆಸಿದ್ರೆ ಅದು ನೈತಿಕ ಪೊಲೀಸ್ಗಿರಿ ಆಗುತ್ತೆ. ಅಂಡ್ ಗೃಹ ಸಚಿವರಿಗೆ ಮತ್ತೊಂದು ಬಾರಿ ಹೇಳ್ತಾ ಇದೀವಿ, ಪ್ರತಿ ಬಾರಿಯೂ ಕೂಡ ಇದು ಸಿಲ್ಲಿ ರೀಸನ್ ಅನ್ನುವಂತಹ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನು ಕೊಡುವುದರ ಬದಲಾಗಿ ತಾವೇ ಹೇಳಿರೋ ತರ ನಮ್ಮ ಸರ್ಕಾರದಿಂದ ಅನೈತಿಕ ಚಟುವಟಿಕೆಗೆ ಯಾವುದೇ ರೀತಿಯ ಬೆಂಬಲ ಇಲ್ಲ ಅಂತ ಹೇಳಿ ಮಾಧ್ಯಮದ ಮುಂದೆ ಹೇಳಿಕೆ ಕೊಡೋದು ಮಾತ್ರ ಅಲ್ಲ, ಈಗ ನೈತಿಕ ಗುಂಡಾಗಿರಿ, ನೈತಿಕ ಪೊಲೀಸ್ಗಿರಿ ನಡೆಸಿದಂತಹ 14 ಜನರ ಬಂಧನ ಯಾವ ತರ ಆಗಿದೆ, ಅದೇ ತರ ಮಂಗಳೂರಲ್ಲಿ ಅನೈತಿಕವಾಗಿ ನಡೀತಾ ಇರುವಂತಹ ಚಟುವಟಿಕೆ ಪ್ರತಿ ಒಂದಕ್ಕೂ ಕೂಡ ರೈಡ್ ಆಗ್ಬೇಕ್ರಿ. ತಾವು ಗೃಹ ಸಚಿವರು ಹೌದು ಅಂತಾದ್ರೆ ಕೇವಲ ಕುರ್ಚಿಯಲ್ಲಿ ಕುತ್ಕೊಳ್ಳುವಂತಹ ಮೂರ್ತಿ ಬೇಕಾಗಿಲ್ಲ ನಮ್ಗೆ. ಸರ್ಕಾರದ ವ್ಯವಸ್ಥೆಗಳು ಏನು ಅನ್ನುವಂಥದ್ದು ಗೊತ್ತಾಗ್ಬೇಕು, ಯಾವ ತರ ಬಿಸಿ ಇದೆ ಅನ್ನುವಂಥದ್ದು ಗೊತ್ತಾಗ್ಬೇಕು. ಬರೀ ಕುರ್ಚಿಯಲ್ಲಿ ಕುತ್ಕೊಂಡು ತಮ್ಮ ತಿಂಗಳ ಸಂಬಳವನ್ನ ಪಡ್ಕೊಂಡು ಅಥವಾ ನಾನು ಗೃಹ ಸಚಿವ ಇನ್ನು ಮುಂದಕ್ಕೆ ಮುಖ್ಯಮಂತ್ರಿಗಳಾಗ್ತೀನಿ, ಇದು ಬೇಕಾಗಿಲ್ಲ ರೀ. ಬಿಜೆಪಿ ಬೇಡ ಅಂತಾನೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿರುವಂತದ್ದು. ಉಳಿಸ್ಕೊಳ್ಳಿ, ಅದನ್ನು ಬಳಸ್ಕೊಳ್ಳಿ. ರಾಜ್ಯದಲ್ಲಿ ದರೋಡೆ, ಕೊಲೆ, ಅತ್ಯಾಚಾರ ಇಂತಹ ಅನೈತಿಕ ಚಟುವಟಿಕೆಗಳನ್ನ ನಡೆಸೋದಕ್ಕೆಲ್ಲ ಕಾಂಗ್ರೆಸ್ಗೆ ಅವಕಾಶ ನೀಡಿರುವಂತದ್ದು. ಬದಲಾಗ್ರಿ ಮೊದಲು, ಇದನ್ನೇ ಮತ್ತೆ ಹೇಳ್ತಾ ಇದೀವಿ. ಅಂಡ್ ಇದಾಗಿತ್ತು ಇವತ್ತಿನ ಜನಧ್ವನಿ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿ ಆಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.